ಪ್ರಶ್ನೆ ನಂಬರ್ 762 ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರನ್ನ ಕೇಳಿದ್ದೆ. ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಉತ್ತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆಯಿಂದಾಗಿ ಅಭಿವೃದ್ಧಿ ಕಟ್ಟಡ ಕಾಮಗಾರಿಗಳು ಸ್ಥಗಿತವಾಗಿರುವುದನ್ನು ಕಂಡುಬರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಾನು ಕಳೆದ ಏಪ್ರಿಲ್ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆದ ನಂತರ ಇವತ್ತಿನ ತನಕ CRZ ವಲಯದಲ್ಲಿ ಮರಳು ತೆಗೆಯುವಂಥ ಅವಕಾಶಗಳ ಅನುಮತಿ ರಾಜ್ಯದ ಸರ್ಕಾರದ ವತಿಯಿಂದ ಕೊಡಲಿಲ್ಲ. ಕಳೆದ ಹಲವಾರು ವರ್ಷಗಳಿಂದ CRZ ವಲಯದಲ್ಲಿ ಮರಳನ್ನು ತೆಗಿತಾ ಇದ್ದಾರೆ. ಆದರೆ ಈ ವರ್ಷ ಮರಳು ತೆಗೆಯದೇ ಇದ್ದು ಕೂಡ ಅವರಿಗೆ ಸರ್ಕಾರಕ್ಕೆ ಅದರ ಗಮನ ಬಂದಿರುವುದಿಲ್ಲ ಅಂತ ಹೇಳುವಂಥದ್ದು ಮಾಹಿತಿ ತಪ್ಪು. ಇವತ್ತು ಎಲ್ಲ ಕನ್ಸ್ಟ್ರಕ್ಷನ್ ಲೈನ್ಗಳು ಆಗ್ತಾ ಇದೆ. ತಮಗೂ ಗೊತ್ತಿದೆ, ತಾವು ಕೂಡ CRZ ವಲಯದಿಂದಲೇ ಆಯ್ಕೆಯಾಗಿ ಬಂದಿದ್ರಿ. ಇವತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ 3 ಯೂನಿಟ್ಗೆ 15,000 ರಿಂದ 16,000 ರೂಪಾಯಿ ಅನ್ನ ಪಡ್ಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಾನ್ CRZ ವಲಯದ ಮರಳನ್ನು CRZ ವಲಯದ ಮರಳಿಗೆ ಹೋಲಿಕೆ ಮಾಡಿಕೊಂಡು ಆ ರೀತಿಯ ಕಾಮಗಾರಿಗಳ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ನಾನ್ CRZ ಅಲ್ಲಿ ಇವರು ಮರಳು ಸಿಗ್ತಾ ಇದೆ, ಬಟ್ CRZ ವಲಯದ ಮರಳು ಆ ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ ಮನೆ ಕಟ್ಟುವವರಿಗೆ ಅಗತ್ಯ ಇದೆ. ಅದು ಇವತ್ತಿಗೂ ಅನುಮತಿ ಆಗಿಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 7 ಮೆಂಬರ್ಸ್ ಕಮಿಟಿಯಲ್ಲಿ ಎಲ್ಲ ಆಗಿ ಬೆಂಗಳೂರಿಗೆ ಬಂದಿದೆ. ಇಲ್ಲಿಂದ ನಿರೀಕ್ಷಣಾ ಪತ್ರ EC ಪಡ್ಕೊಳ್ಬೇಕಾಗಿದೆ, ಡೈರೆಕ್ಟ್ರಿಗೆ ಬಂದಿದೆ. ಅಲ್ಲಿ ಕೂಡ ಒಂದು ಸಭೆ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಅಲ್ಲಿಂದ ಅದ ನಂತರ ಯಾವುದೇ ಅನುಮತಿ ಬಂದಿಲ್ಲ. ಇನ್ನು ಈಗಾಗಲೇ ಈ ಏಪ್ರಿಲ್ ನಂತರ ಈಗ ಡಿಸೆಂಬರ್ ಬಂದಿದೆ, 7-8 ತಿಂಗಳು ಯಾವುದೇ ಕಾಮಗಾರಿಗಳಿಗೆ CRZ ಮರಳು ದೊರೆತಿಲ್ಲ. ಇನ್ನು ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಘೋಷಣೆ ಆದರೆ ಇನ್ನು ಈ 1 ವರ್ಷ ಚಿಲ್ಲರೆ ಯಾವುದೇ CRZ ವಲಯದ ಮರಳು ಸಿಗದೆ ಕೂಲಿ ಕಾರ್ಮಿಕರು ಬಂದವರು ಪುನರಪಿಲಿ ಕೆಲಸ ಇಲ್ಲ ಅಂತೇಳಿ ಕೆಲಸ ಬಿಟ್ಟು ಅವರು ಊರಿಗೆ ಹೋಗುವಂಥ ಪರಿಸ್ಥಿತಿ, ಆ ಕಟ್ಟಡದ ಸಾಮಗ್ರಿಗಳ ಯಾರೆಲ್ಲ ಮಾರಾಟ ಮಾಡ್ತಾರೆ ಅವರಿಗೆ ತೊಂದರೆ, ಆರ್ಥಿಕವಾಗಿ ಕೂಡ ಹೊಡೆತ ಬೀಳುವಂಥದ್ದು. ಇದರ ಮಧ್ಯದಲ್ಲಿ ಎಲ್ಲ ರೀತಿಯ ಕಾಮಗಾರಿಗಳಿಗೆ ವೇಗ ಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಮಾನ್ಯ ಗಣಿ ಸಚಿವರು ಇದನ್ನು ಗಮನವನ್ನು ಇಟ್ಕೊಳ್ಬೇಕು. CRZ ವಲಯದಕ್ಕೆ ಈಗಾಗಲೇ 8 ದಿಬ್ಬ ಅಂದರೆ ಪಾಲ್ಗುಣಿ ನದಿಯಲ್ಲಿ 5 ದಿಬ್ಬ ಮತ್ತು ನೇತ್ರಾವತಿಯಲ್ಲಿ 3 ದಿಬ್ಬಗಳನ್ನು ಗುರುತಿಸಿಕೊಂಡು ತಮಗೆ ಬಂದಿದೆ. ಅತಿ ಶೀಘ್ರದಲ್ಲಿ ತಾವೊಂದು ಅದನ್ನು ECಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಅದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳಿಕ್ಕೆ ಆಗತ್ತೆ. ಮಂತ್ರಿಗಳಿದ್ದು ಬಹಳಷ್ಟು ಅಗತ್ಯ ಇರುವಂಥದ್ದು ಆ ಪ್ರದೇಶಕ್ಕೆ. ಆದ ಕಾರಣ ಏನಾದ್ರು ಮಾಡಿಕೊಂಡು ಆದಷ್ಟು ಅದಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕದರು ಮತ್ತು ಮಂಗಳೂರು ಮತ್ತು ಉಡುಪಿ ಎಲ್ಲ ಭಾಗದಿಂದ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆನೇ ಆಗಿದೆ ಮತ್ತು ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಒಂದು ಕ್ರಮ ಉತ್ತರದಲ್ಲಿ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಸ್ಯಾಂಡ್ ಅಂತ ಹೇಳುವಂಥದ್ದೆಲ್ಲ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಸ್ಯಾಂಡ್ ಈ ರೋಡು ಮತ್ತು ಇನ್ನಿತರಕ್ಕೆ ಉಪಯೋಗ ಆಗುವುದು ಬಿಟ್ಟರೆ ಈ ಮನೆ ಕಟ್ಟುವಂಥ ವ್ಯವಸ್ಥೆಗಳಿಗೆ ಸ್ಯಾಂಡ್ ಅಧ್ಯಕ್ಷರಿಗೂ ಗೊತ್ತಿದೆ ಬಹಳಷ್ಟು ಉಪಯೋಗ ಆಗೋದು ಕಡಿಮೆ. ಅದಕ್ಕಾಗಿ ತಮ್ಮ ಮೂಲಕ ನಾನು ಮಂತ್ರಿಗಳ ಹತ್ರ ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡೋದು, ಈಗಾಗಲೇ ಡೈರೆಕ್ಟರ್ ಆಫೀಸ್ ಮತ್ತು ಮಂತ್ರಿಗಳ ಕಚೇರಿಗೆ ಬಂದಂಥ ECಯನ್ನು ನಿರೀಕ್ಷಣಾ ಪತ್ರವನ್ನು ಆ 8 ದಿಬ್ಬಗಳಿಗೆ ತೆಗೆಯಲಿಕ್ಕೆ ಅವಕಾಶಗಳನ್ನು ತಕ್ಷಣವಾಗಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಹತ್ರ ನಾನು ಮತ್ತೆ ಕೇಳಿಕೊಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ತಾನೇ ನಮ್ಮ ಸ್ನೇಹಿತರಂತ ವೇದವ್ಯಾಸ ಅವರು ಮಾತಾಡ್ದಂಗೆ ಈ ಸ್ಯಾಂಡ್ ಬಗ್ಗೆ, ಈ ಸ್ಯಾಂಡ್ ಬಂದ ಮೇಲೆ ಪ್ರಾರಂಭ ಆದಮೇಲೆ ಮರಳಿನ ಡಿಮ್ಯಾಂಡು ಕಡಿಮೆ ಆಗಿದೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಏನು ಸಾಕಷ್ಟು ಸ್ಯಾಂಡ್ ಈಗ ಉಪಯೋಗ ಆಗ್ತಾಯಿತ್ತು ಬೆಂಗಳೂರು ಅಂಥ ಪ್ರದೇಶದಲ್ಲಿ. ಮತ್ತು ಈಗ ಅವರು ಇದ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತೆಗೆದುಕೊಳ್ಳ್ರಿ ಎಂದಿದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಆದಷ್ಟು ಬೇಗನೆ ಇದ್ರ ಬಗ್ಗೆ ಅಧ್ಯಕ್ಷ ಈಗ ಅವ್ರು ಕೇಳ್ತಾ ಇರೋದು ಈಗ ECಯನ್ನ ಕೊಡ್ಲಿ ಅಂತ. EC ಕೊಡ್ಲಿಕ್ಕೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ, ಸಮಸ್ಯೆ ಇದ್ರೆ ಕಾನೂನಲ್ಲಿ ಅದೇನಾದ್ರು ಪರಿಹಾರ ಮಾಡಿ. EC ಕೊಡ್ಲಿಕ್ಕೆ ಲೇಟ್ ಮಾಡಿರೇನಾಗುತ್ತೆ? ಸಮಸ್ಯೆ ಏನಿಲ್ಲ, ಅಧಿಕಾರಿಗಳ ಹತ್ರ ಇದ್ರೆ ಈಗ ನಾಳೆ ದಿವಸನೇ ನಾವು ಮಾತಾಡ್ಬಿಟ್ಟು ಏನಾಗಿದೆ ಸೂಕ್ತ ಪರಿಹಾರ ಹುಡುಕ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಮೀನುಗಾರಿಕಾ ವ್ಯವಸ್ಥೆಗೆ 3 ತಿಂಗಳು ನಿಲ್ತದೆ. ಅದು ಮಾತ್ರ ಅಲ್ಲ, ಮರಳು ತೆಗಿಲಿಲ್ಲ ಅಂತೇಳಿ ಆದ್ರೂ ಕೂಡ ನಾಳೆ ಬೋಟ್ಗಳು ಒಳಗಡೆ ಬರುವಂತ ಸಮಸ್ಯೆಗಳು ಇದೆ. ಹಾಗಾಗಿ ನಾವು ಮೈನಿಂಗ್ ಮಾಡಬೇಕಾದಂತ ವ್ಯವಸ್ಥೆಗಳು ಕೂಡ ಇದೆ. ಇಲ್ಲ ಅಂದ್ರೆ ಮರಳು ಹೂಳೆತ್ತುವಂತ ಕೆಲಸ ಆಗಿಲ್ಲ ಅಂದ್ರೆ ಅದು ಸಮಸ್ಯೆ ಇದೆ. ಅದಕ್ಕಾಗಿ ಅದಕ್ಕೆ ಅವಕಾಶ ತಕ್ಷಣ ಕೊಡಬೇಕು ಅಂತೇಳಿ ಕೇಳ್ತೀನಿ.